ಪಂಬದ ಹಿತ್ಲು ತಾದಿದ ಕಾಂಕ್ರೀಟೀಕರಣದ ಕಾಮಗಾರಿಗೂ ಶಾಸಕರು ಶ್ರೀ ಯುಟಿ ಖಾದರ್ ಬುಧವಾರ ಶಿಲಾನ್ಯಾಸ ನಡೆಪಾಯರು. ಈ ಪರಿಸರ ದೈವಾರಾಧನೆ ಮಲ್ಪನ ಜನ ಜಾಸ್ತಿ ಇದ್ದದು ಮಾತಾ ವರ್ಗದ ಜನಗಳು ಉಳ್ಳೇರು. ತಾನು ಶಾಸಕಿಯಾದ ಅಧಿಕಾರದೊತ್ತನಿ ಬೊಕ್ಕ ತಾದಿದ ಅಭಿವೃದ್ಧಿದೊಟ್ಟಿಗೂ ತಾದಿದ ಕಾಂಕ್ರೀಟೀಕರಣದ ಕಾಮಗಾರಿಗೂ ಆದ್ಯತೆ ಕೊಡ್ತೆ ಅಂಚನೆ ತುಂಬೇರ್ದ ಬರ್ಪಿನ ಶಾಶ್ವತ ಪರ್ಪಿನ ನೀಡಿದ ಸೌಲಭ್ಯನ ಈ ಪರಿಸರದ ಜನಗಳು ಪಡೆಯುವರು ಪಂಡ ತಿಳಿಪಾಯರು. ನಾನು ಪ್ರಪ್ರಥಮ ಬಾರಿ ಬಂದಾಗ ಕೆಲ ವರ್ಷಗಳ ಹಿಂದೆ ಇಲ್ಲಿ ರಾತ್ರಿ ಹೊತ್ತು ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾಡಿಗೆ ಹೋಗುವಂಥ ಪರಿಸ್ಥಿತಿ ಆಲೋಚನೆ ಆಯಿತು. ಜನಸಾಮಾನ್ಯರು ಈ ಒಂದು ಪ್ರದೇಶಕ್ಕೆ ಹೇಗೆ ಇವತ್ತು ಬರಲಿಕ್ಕೆ ಸಾಧ್ಯವಾಗ್ತದೆ? ರಾತ್ರಿ ಹೊತ್ತು ಇವತ್ತು ಪ್ರಾಣಿಗಳು ಕೆಳಗೆ ಹೋದಂಥ ವಾಹನಗಳೇ ಮೇಲೆ ಬರೋದು ಕಷ್ಟ ಇತ್ತು. ಅದಕ್ಕಾಗಿ ಇದನ್ನು ಯಾವುದೊಂದು ರೀತಿಯಿಂದ ಅದು ಅಭಿವೃದ್ಧಿಪಡಿಸಬೇಕಂತೇಳಿ ಅವತ್ತು ತೀರ್ಮಾನ ಮಾಡಿ ಇದು ಭಾಳಷ್ಟು ಉದ್ದವಾದ ರಸ್ತೆ ಆದ ಕಾರಣ ಮತ್ತು ಇಲ್ಲಿಗೆ ಕಾಂಕ್ರೀಟೀಕರಣ ಮಾಡಬೇಕು, ಶಾಶ್ವತವಾಗಿ ಇವತ್ತು ಈ ಒಂದು ರಸ್ತೆ ಆಗಬೇಕು. ನಾವು ಅಧಿಕಾರದಲ್ಲಿರಲಿ ಅಧಿಕಾರ ಇಲ್ಲದಿರಲಿ ಈ ಪಂಬದ ಹಿತ್ತಲಿನ ಪ್ರದೇಶದವರು ಇನ್ನೊಬ್ಬನ ಮನೆ ಬಾಳಿಗೆ ಹೋಗಿ ನನಗೆ ರಸ್ತೆ ಆಗಬೇಕು ಅಂತ ಕೇಳುವಂಥ ಪರಿಸ್ಥಿತಿಯನ್ನು ದೂರ ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ಕಾಂಕ್ರೀಟೀಕರಣ ಮಾಡ್ತಾ ಬಂದಿದ್ದೇವೆ. ಇದೀಗ ಕೊನೆಯ ಮತ್ತು ಬಹುಶಃ ಇವತ್ತು 3ನೇ ಹಂತದ ಆ ಒಂದು ಕಾಂಕ್ರೀಟೀಕರಣ ರಸ್ತೆ ಸುಮಾರು 290 ಮೀಟ್ರನ್ನು ಇವತ್ತು 13 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಇವತ್ತು ನಮ್ಮ PWD ಟೆಂಡರ್ ಮುಖಾಂತರ ನಾವು ಇವತ್ತು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತೇವೆ. ಒಂದು ಅತ್ಯುತ್ತಮವಾದ ರಸ್ತೆಯಾಗಿ ಬರ್ತದೆ. ಇವರ ಎಲ್ಲ ಹಿರಿಯರು ಎಲ್ಲರಿಗೂ ನಮಗೆ ವಿಶೇಷವಾದ ಆಶೀರ್ವಾದ ಮತ್ತು ಸಹಕಾರ ಕೂಡ ಇವತ್ತು ಕೊಟ್ಟಿದ್ದಾರೆ. ಪ್ರಮುಖರು ಸರ್ವಶ್ರೀ ಸೇಸಪ್ಪ, ರಾಜೇಶ್, ಮಾಧವ್, ಮೋಹನ್, ಜಮೀಲ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು NS ಕರೀಂ, ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಅಸೈ, ಮಾಜಿ ಅಧ್ಯಕ್ಷರು ಇಸ್ಮಾಯಿಲ್ ದೊಡ್ಡಮನೆ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ನೆಕ್ಕರೆ ಬಾವ, ಪಂಚಾಯತ್ ಸದಸ್ಯರು ಇಸ್ಮಾಯಿಲ್ ಬಾವ, ಸಿರಾಜ್, ಹನೀಫ್, ಇಬ್ರಾಹಿಂ, ಇಸ್ಮಾಯಿಲ್, ರಫೀಕ್, ಅಬ್ದುಲ್ ಖಾದರ್, ಅಶ್ರಫ್ ಇಂಚತಿ ಪ್ರಮುಖರು ಪಾಲ್ಪಡೆದಿದ್ದರು.